ಉಡುಪಿ ಜಿಲ್ಲೆಯಲ್ಲಿ ಸುರಿದ ಮಹಾಮಳೆಯಿಂದ ನದಿಗಳು ತುಂಬಿ ಹರಿದಂತೆ ಇತ ಜಲಪಾತಗಳು ಕೂಡ ಮೈದುಂಬಿ ಹರಿತಾ ಇದೆ. ಇತ ಸಿಟಿ ಫಾಲ್ಸ್ ಅಂತಾನೆ ಫೇಮಸ್ ಆಗಿರುವ ಮಣಿಪಾಲದ ಅರ್ಬಿ ಫಾಲ್ಸ್ ಉಕ್ಕಿ ಹರಿತಾ ಇದೆ. ಮಣಿಪಾಲದ ಸಮೀಪದ ವೈಷ್ಣವಿ ದುರ್ಗಾ ದೇವಸ್ಥಾನ ಬಳಿ ಇರುವ ಅರ್ಬಿ ಫಾಲ್ಸ್ ಮಳೆ ಜೋರಾಗಿ ಬಂದಾಗ ಉಕ್ಕಿ ಹರಿದು ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಜಲಧಾರೆ ನೋಡಲು ಮಣಿಪಾಲ ಇಂಡಸ್ಟ್ರಿಯಲ್ ಏರಿಯಾದಿಂದಲೂ ರಸ್ತೆ ವ್ಯವಸ್ಥೆ ಇದೆ. ಸದ್ಯ ಅರ್ಬಿ ಫಾಲ್ಸ್ ಉಕ್ಕಿ ಹರಿತಾ ಇರುವ ಹಿನ್ನೆಲೆ ಹೆಚ್ಚಿನ ಸಂಖ್ಯೆಯ ಜನ ಇಲ್ಲಿಗೆ ಆಗಮಿಸಿ ಸಂತೋಷ ಪಡ್ತಾ ಇದ್ದಾರೆ. ಸ್ಥಳೀಯ ಕಾಲೇಜು ವಿದ್ಯಾರ್ಥಿಗಳು ಭೇಟಿ ನೀಡ್ತಾ ಇದ್ದಾರೆ.